ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತಿದ್ದುಪಡಿ ಮಸೂದೆಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ರೈತ ಕಾರ್ಮಿಕ ಮತ್ತು ದಲಿತ ಸಂಘಟನೆಗಳು ಮತ್ತು ಪಕ್ಷಗಳು ಪುತ್ತೂರಿನ ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಿನಿ ವಿಧಾನಸೌಧದ ಬಳಿ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಪ್ರತಿಕ್ರಿಯಿಸಿ ದಹನಕ್ಕೆ ಮುಂದಾದಾಗ ಪೊಲೀಸರು ತಡೆಯೊಡ್ಡಿದ ಘಟನೆ ನಡೆಯಿತು. ಕೊನೆಗೆ ಪ್ರತಿಭಟನಾಕಾರರು ಸಹಾಯಕ ಕಮಿಷನರ್ ಡಾ ಯತೀಶ್ ಉಳ್ಳಾಲ್ ಅವರಿಗೆ ಮನವಿ ನೀಡಿದರು. ಇದಾದ ಬಳಿಕ ಪೊಲೀಸರು ಪ್ರತಿಕೃತಿಯನ್ನು ಕೆಎಸ್ಆರ್ಪಿ ಬಸ್ನಲ್ಲಿ ಕೊಂಡೊಯ್ದ ಘಟನೆ ನಡೆಯಿತು. ಧನ್ಯವಾದಗಳು. ನಮಗೆ ಬಹಳ ಸಹಕರಿಸಿದ್ದೀರಾ, ರಕ್ಷಣೆ ಕೊಟ್ಟಿದ್ದೀರಾ. ಅಂಬೇಡ್ಕರ್ ತತ್ವವಾದ, ಇನ್ನು ಕಾರ್ಮಿಕರ ಸಂಘಟನೆಗಳು, ಮುಂದಿನ ದಿವಸದಲ್ಲಿ ರೈತನಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನಾವು ಸಿಡಿದೇಳಬೇಕಾಗುತ್ತೆ. ಮೋದಿ ಮಾತ್ರ ಅಲ್ಲ, ಯಾವ ನಾಯಕ ಬಂದ್ರು ಅವರನ್ನು ಬಗ್ಗಿಸುವಂತ ಎಲ್ಲ ಸಂಘಟನೆಗಳಿಗೆ ಧನ್ಯವಾದಗಳು.